ಕೋಟೆಕಾರ ಪಟ್ಟಣ ಪಂಚಾಯತದ 7ನೇ ವಾರ್ಡ್ದ ಸಂಕೋಳಿಗೆ ಕಟ್ಟೆ ಬಳಿ ತಾದಿದ ಕಾಂಕ್ರೀಟೀಕರಣ ಆಯ್ನ ತಾದಿದ ಉದಿಪನ ಸಂಕೋಳಿಗೆ ಅನುಗ್ರಹ ನಿಲಯದ ಸುರೇಶ್ ಕುಮಾರ್ ಇಲ್ಲಮುಟ್ಟದ ತಾದಿದ ಇಂಟರ್ಲಾಕ್ ಅಳವಡಿಕೆ ಬಕ್ಕ ಕಾಂಕ್ರೀಟೀಕರಣ ಅಂಚನೆ ಪಶು ವೈದ್ಯಕೀಯ ಆಸ್ಪತ್ರೆದ ಕೈತಲ್ದ ಹರೀಶ್ ಕುಮಾರ್ ಇಲ್ಲಮುಟ್ಟದ ತಾದಿದ ಕಾಂಕ್ರೀಟೀಕರಣ ಅಂಚನೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಳಮಾರ್ಗದ ಮಧ್ವೇಶ್ ಭಟ್ ಬಕ ಅವಿನಾಶ್ ಶೆಟ್ಟಿ ಇಲ್ಲಮುಟ್ಟ ಪೋಪಿನ ತಾದಿದ ಕಾಂಕ್ರೀಟೀಕರಣದ ಉದಿಪನಲೆಸ್ ಕರಿ ಐತಾರ ಕಾಂಡೆ ನಡಪಾಯರು ಸೇರಿದಂತಹ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಕೋಟೆಕಾರ ಪಟ್ಟಣ ಪಂಚಾಯತ್ನ 7ನೇ ವಾರ್ಡಿನ ಸಂಕೋಳಿಗೆ ಪರಿಸರದ ರಕ್ತೇಶ್ವರಿ ಕಟ್ಟೆ ಬಳಿಯ ಹೊಸ ಮಾರ್ಗ ಇವತ್ತು ನಮ್ಮ ಈ ಸ್ಥಳೀಯ ಸದಸ್ಯರು ಕೌನ್ಸಿಲರ್ ಆದ ಉದಯಕುಮಾರ್ ಶೆಟ್ಟಿಯವರ ಅನುದಾನದಿಂದ ಕಾಂಕ್ರೀಟೀಕರಣ ಆಗಿದೆ. ಒಟ್ಟು 4 ಕಡೆಗಳಲ್ಲಿ ರಸ್ತೆಯ ಅಭಿವೃದ್ಧಿಯ ಕಾಂಕ್ರೀಟೀಕರಣ ನಡೆದಿದೆ. ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ರಸ್ತೆಯ ಉದ್ಘಾಟನೆಗೆ ಬಂದಂತಹ ಕೋಟೆಕಾರ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಶೆಟ್ಟಿ, ಹಾಗೆ BJP ಕೋಟೆಕಾರ ಮಹಾಶಕ್ತಿ ಕೇಂದ್ರದ ಆಗಿರುವಂತಹ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸ್ಥಳೀಯ ಸದಸ್ಯರು ಕೌನ್ಸಿಲರಾದಂಥ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕೂಡ, ಕೋಟೆಕಾರ ಪಟ್ಟಣ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಆಗಿರುವಂಥ ಉದಯಕುಮಾರ್ ಶೆಟ್ಟಿ ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾದಂಥ ಸ್ವಾಗತ ಈ ಪರಿಸರದ ಇಬ್ಬರಿಗೆ, ಅದಂದರೆ ಒಂದು MG ಪ್ರಕಾಶ್ ಮತ್ತು ಸುರೇಶ್. ಈ ಕಾಂಕ್ರೀಟೀಕರಣದ ಕೆಲಸ ಪ್ರಾರಂಭ ಆದ ಆಗಿನಿಂದ ಇವತ್ತಿನವರೆಗೆ ಈ ರಸ್ತೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಈ ಭಾಗದ ಎಲ್ಲ ಮನೆಯವರ ಸಹಕಾರದಿಂದ ಇಷ್ಟು ದಿನದವರೆಗೆ ಆ ರಸ್ತೆ ನಮ್ಮ ಮನೆಯ ರಸ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಸಾಧಾರಣ ಈ ಒಂದು ರಸ್ತೆ ಕಾಂಕ್ರೀಟೀಕರಣ ಆಗಿ 17-18 ದಿನ ಜಾಸ್ತಿ ಆಯಿತು. ಯಾರು ಕೂಡ ಒಂದು ವಾಹನವನ್ನು ಕೊಂಡೋಗುವಂಥ ಮನಸ್ಸು ಮಾಡಲಿಲ್ಲ. ನಮ್ಮ ರಸ್ತೆ ಚೆನ್ನಾಗಿರಬೇಕು, ಒಳ್ಳೆಯದ, ಅದು ಫ್ಯೂಚರ್ಗೆ ಏನು ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಈ ರಸ್ತೆಯನ್ನು ಇವತ್ತು ದಿವ್ಯಾ ಸತೀಶ್ ಶೆಟ್ಟಿ ಮತ್ತು ಉದಯಕುಮಾರ್ ಅವರ ಉಪಸ್ಥಿತಿಯಲ್ಲಿ ಪರಿಸರದ ಎಲ್ಲ ಬಂಧುಗಳ ಸಮ್ಮುಖದಲ್ಲಿ ಈ ರಸ್ತೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೇರಿದಂಚಿನ ಮಾತ್ರೆಗಳ ಮುಖ್ಯಡದ್ಕೊಂಡು ಕೋಟೆಕಾರ ಪಟ್ಟಣ ಪಂಚಾಯತದ 7ನೇ ವಾರ್ಡದ ಸಂಕೋಳಿಗೆ ಪರಿಸರದ ಹೊಸ ರಸ್ತೆಗೆ ನಮ್ಮ ಸ್ಥಳೀಯ ಸದಸ್ಯರು ಕೌನ್ಸಿಲರ್ ಅಂಚನೆ ಕೋಟೆಕಾರ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಯನ ಅಂಚನೆ ಉದಯಕುಮಾರ್ ಶೆಟ್ಟಿ ಮೇರ್ನ ಅನುದಾನಡು ರಸ್ತೆದ ಕಾಂಕ್ರೀಟೀಕರಣ ಆತಂಡೆ. ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಶೆಟ್ಟಿ ಈ ರಸ್ತೆನ ಉದ್ಘಾಟನೆ ಮಾಡ್ತಿದ್ದಾರೆ. ಸಂಕೋಳಿಗೆ ಪರಿಸರದ ಕೋಟೆಕಾರು ಹಳೆಗುತ್ತು ಪೋಪಿನ ಮಾರ್ಗದ ರಕ್ತೇಶ್ವರಿ ಕಟ್ಟೆದ ಬರಿಟ್ ಪುಸತಾದ ನಿರ್ಮಾಣ ಹೆಂಚಿನ ಕಾಂಕ್ರೀಟೀಕರಣ ಉದಯಕುಮಾರ್ ಶೆಟ್ಟನ ಅನುದಾನಡು ಒಟ್ಟಿಗೆ 7ನೇ ವಾರ್ಡ್ 4 ಕಡೆಟ್ ರಸ್ತೆದ ಅಭಿವೃದ್ಧಿದ ಕಾಮಗಾರಿಗಳು ನಡತದೆ. ಒಟ್ಟಿಗೆ 15 ಲಕ್ಷ ಅನುದಾನಡು ಒಂಜಿ ಇಂದುವೆ ರಸ್ತೆ ಕೊಡೊಂಜಿ ಸಂಕೋಳಿಗೆ ಬಸ್ ಸ್ಟ್ಯಾಂಡ್ದ ಕೈತಲ್ದ ಅನುಗ್ರಹ ನಿಲಯದ ಅಲ್ಪಡ್ದು
ಸುಕೇಶ್ ಕುಮಾರ್ ಪನ್ಪಿನಾರ್ನ ಇಲ್ಲದಾಡೆ ಮುಟ್ಟದ ಕಾಲುದಾರಿಗೆ ಇಂಟರ್ಲಾಕ್ ಅಳವಡಿಕೆ ಬಕ್ಕೊಂತೆ ಕಾಂಕ್ರೀಟೀಕರಣದ ಕೆಲಸ ಎಲ್ಲ ನಡೀತದೆ. ಐದು ಬಕ್ಕ ಕೋಟೆಕಾರ ಪಶುವೈದ್ಯಕೀಯ ಆಸ್ಪತ್ರೆದ ಕೈತಲ್ದ ಹರೀಶ್ ಕುಮಾರ್ ಪನ್ಪಿನಾರ್ನ ಇಲ್ಲ ಕೈತಲ್ ಪೋಪಿನಂಚಿನ ಸಾದಿಗ್ಲ ಕಾಂಕ್ರೀಟೀಕರಣ ನಡೀತದೆ. ಐತೊಟ್ಟಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರಸ್ತೆದ ಕೈತಲ್ದ ಒಳ ರಸ್ತೆ ಶ್ರೀ ಮಧ್ವೇಶ್ ಭಟ್ ಬಕ್ಕ ಅವಿನಾಶ್ ಶೆಟ್ಟಿ ಮೆಗ್ಲ ಇಲ್ಲದ ಕೈತಲ್ ಪೋಪಿನಂಚಿನ ಮಾರ್ಗೋಗ್ಲ ಹೊಸತಾದ ಕಾಂಕ್ರೀಟೀಕರಣ ಆತಂಡೆ. ಈ ರಸ್ತೆ ಅಭಿವೃದ್ಧಿಗೆ ಕಾಂಕ್ರೀಟೀಕರಣಕ್ಕೆ ಅಭಿವೃದ್ಧಿಗೆ ಅನುದಾನ ಒದಗಾದ ಕೊಡ್ದು ಕೆಲಸ ಅಭಿವೃದ್ಧಿ ಕೆಲಸ ಮನ್ಪಾಯಿನಂಚಿನ ಸ್ಥಳೀಯ ಕೌನ್ಸಿಲರ್ ಈ 4 ತಾದಿಲೆಗೆ ಕೋಟೆಗಾರ ಪಟ್ಟಣ ಪಂಚಾಯತದ ಸ್ಥಳೀಯ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟಿ ಸೊಲ್ಲೆಂಜೀರ್ ಇಂಬೆರ್ನ ಅನುದಾನದ ವ್ಯವಸ್ಥೆ ಮಂತದಿತ್ತದು. ಪಟ್ಟಣ ಪಂಚಾಯತದ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ರಿಬ್ಬನ್ ಅರಲ್ಪಾದ ಕಾಂಕ್ರೀಟೀಕರಣ ತಾದಿನ ಉದಿಪನ ಮಲ್ತೇರು. ಈ ಪರಿಸರದ ಜನಕುಲ್ನ ಬೇಡಿಕೆ ದಿಂಜ ವರ್ಷಲೆರ್ದು ಇತ್ತಂಡು ಆಂಡ ಇತ್ತ ಸ್ಥಳೀಯ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟರು ಆಸಕ್ತಿ ವಹಿಸಾದ ಮುಲ್ಪದ ಬೇಲೆನ್ ಮಲ್ಪಾದ ಜನಕುಲ್ನ ಬೇಡಿಕೆಯನ್ನು ಈಡೇರಿಸಾದೇರು. ಒಟ್ಟು 15 ಲಕ್ಷ ರೂಪಾಯಿ ಅನುದಾನಡು ಈ ಪರಿಸರ 4 ತಾದಿಲು ಕಾಂಕ್ರೀಟೀಕರಣ ಆದ ಇನಿ ಉದಿಪನ ಮಲ್ತದ. ಕಾಂಕ್ರೀಟೀಕರಣ ಪೊರ್ತುಡ್ಲ ಸ್ಥಳೀಯರು ದಿಂಜ ಸಹಕಾರ ಕೊಡ್ತೇರು ಬಂಡದು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ತೆರಿಪಾಯರು. ಈ ಒಂದು ರಸ್ತೆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಾರ್ಡಿನ ಸದಸ್ಯರಾದ ಉದಯಕುಮಾರ್ ಶೆಟ್ಟಿ ಸುಳ್ಳೆಂಜೀರು ಹಾಗೂ ಸೇರಿರುವ ಎಲ್ಲ ಇಲ್ಲಿನ ಸಾರ್ವಜನಿಕರೇ, ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇದ್ದ ಈ ರಸ್ತೆ ಹಾಗೂ ಹಲವು ಕಡೆ ಒಂದು ವಾರ್ಡಿನಲ್ಲಿ ಒಂದು 15 ಲಕ್ಷದ 4 ಕಡೆಗಳಲ್ಲಿ ಕೆಲಸ ಕಾಮಗಾರಿಗಳು ನಡೆದಿದೆ. ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಗಿರ್ಬೋದು. ಒಂದು ಈ ಸರಿಯ ಮಳೆಯ ಪ್ರಮಾಣ ಜಾಸ್ತಿ ಹಾಗೂ ಕೆಲವು ಒಂದು ಕಾರಣಗಳಿಂದ ಸ್ವಲ್ಪ ತಡ ಆದರೂ ಕೂಡ ಈ ಭಾಗದ ಕೌನ್ಸಿಲರ್ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಿ ಎಲ್ಲ ಪರಿಸರದವರಿಗೆ ಕೊಟ್ಟಂತಹ ಒಂದು ಭರವಸೆ ಏನಿತ್ತ ಅದನ್ನು ಈಡೇರಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನೇ ಹೇಳುತ್ತಾ, ಇನ್ನು ಮುಂದೆಯೂ ಕೂಡ ಈ ಭಾಗದಲ್ಲಿ ಹಲವಾರು ಕಾಮಗಾರಿಗಳು ನಡೆಯಲು ಬಾಕಿ ಇದೆ. ಅದನ್ನು ಕೂಡ ಅತಿ ಬೇಗನೆ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಈ ವಾರ್ಡಿನ ಕೌನ್ಸಿಲರ್ ಮುಖಾಂತರ ನಾವು ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೇವೆ ಅಂತ ಹೇಳುತ್ತಾ, ಈ ಕಾಮಗಾರಿಗೆ ಸಹಕರಿಸಿದ ಸಾರ್ವಜನಿಕರಿಗೆ ನೀರು ಹಾಕೋದಾಗಿರ್ಬೋದು. ಒಂದು ಕಾಮಗಾರಿ ಕಾಂಕ್ರೀಟ್ ಆದರೆ ಒಂದು 15 ದಿನಗಳಲ್ಲಿ ಅದನ್ನು ನಾವು ರೋಡನ್ನು ಗಾಡಿ ಓಡಲು ನಾವು ಅವಕಾಶ ಮಾಡಿಕೊಡ್ತೀವಿ. ಇಲ್ಲೊಂದು 18 ದಿನ ಆದರೂ ಕೂಡ ಈ ಭಾಗದವರು ಅದನ್ನು ನಮ್ಮದೇ ರಸ್ತೆ ಎಂಬ ಒಂದು ಭಾವನೆಯಿಂದ ಅದನ್ನು ಮುಚ್ಚಿಟ್ಟು ಒಂದು ಒಳ್ಳೆ ರೀತಿ ನೀರು ಹಾಕಿರ್ಬೋದು, ಸಹಕಾರ ನೀಡಿದ್ದೀರಾ. ನಿಮಗೆ ಕೂಡ ಅಭಿನಂದನೆಗಳನ್ನು ಹೇಳುತ್ತಾ, ಇನ್ನು ಮುಂದೆ ನಿಮ್ಮ ಸಹಕಾರ ಹೀಗೇನೇ ಇರಲೆಂದು ಕೇಳುತ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಜನಕುಲ್ನ ಬೇಡಿಕೆ ದಿಂಜ ಉಂಡು ಆಂಡ ಮಾತೆಲ್ಲ ಹೊರನ್ನೇ ಮನ್ಪೆರ ಸಾಧ್ಯ ಆಪುಜಿ. ಈ ಪರಿಸರ ತಾದಿ ಕಾಂಕ್ರೀಟೀಕರಣ ಆವಡು ಪನ್ಪಿನ ಬೇಡಿಕೆ ಇತ್ತಂಡು. ಇತ್ತ ಒಟ್ಟು 4 ತಾದಿಲೆಗೆ ಕಾಂಕ್ರೀಟೀಕರಣ ಆತಂಡು. ತನ್ನ ವಾರ್ಡ್ ವ್ಯಾಪ್ತಿಡು 95% ತಾದಿ ಅಭಿವೃದ್ಧಿ ಬೇಲೆಲು ಆತಂಡು. ನನ್ನ ಒಂತೆ ಒರಿದುಪ್ಪುನಿ ಅವೆಲ್ಲ ದುಂಬುದ ದಿನಕ್ಲೆಡು ಮಲ್ಪಾವ ವಿಶೇಷವಾದ ಕಾಂಕ್ರೀಟೀಕರಣ ಆಪಿನ ಪೊರ್ತುಡು ಈ ಪರಿಸರದ ಜನಕುಲು ಎಡ್ಡ ರೀತಿಯ ಸಹಕಾರ ಕೊಡ್ತೇರು ಪಂಡದು ಉದಯಕುಮಾರ್ ಶೆಟ್ಟರು ತೆರಿಪಾಯರು. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂಥ ದಿವ್ಯಾ ಸತೀಶ್ ಅವರೇ ಹಾಗೂ ನೆರವೇರಿದಂಥ ಇಲ್ಲಿಯ ನಾಗರಿಕರು ಈ ಪರಿಸರ ಸಾಧಾರಣ 7ನೇ ವಾರ್ಡ್ 95% ಬೇಲೆ ಆಗ್ತದೆ. ಅಂಚನೆ ಜನಕ್ಕೆಲ್ಲ ಬೇಡಿಕೆ ಇತ್ತಿನ ಬೇಡಿಕೆ ಇದ್ದಾನೆ ಹೋಗಲಿ ಜಾಂಡ ಮಾತ್ರ ಎಂಕ್ಲಿಗೆ ಇನ್ನು ಪೂರ ಒಂದೇ ಟೈಮ್ ಮಲ್ಪರ ಎಂಕ್ಲಿಗೆ ಭಾರಿ ಕಷ್ಟ ಆಗ್ತದೆ. ಏಪಂದ್ರೆ ಎಂಕ್ಲಿಲ್ಲ ವರ್ಷ ಒಂದು 5 ಲಕ್ಷ 5 ಲಕ್ಷ 10 ಲಕ್ಷ ಅಂಚ ತಿಗೋಣ ಐಟಿ ಎಂಕ್ಲು ಓಲು ಅಗತ್ಯ ಉಂಡು ಅಲ್ಪ ಮಂತಂದು ಬರೋದಿಲ್ಲ. ನಲ್ಲ ಒಂದೇ ನಾನು 5% ರೋಡು ಮಾತ್ರ ಹೋಗ್ತದೆ. ನಂಗೆ ಎಂಕ್ ಬೊಕ್ಕ ಪೂರ ರೋಡು ಪೂರ ಮುಗಿದಿದೆ. ರೋಡು ಕಾಂಕ್ರೀಟ್ ಆಗ್ತದೆ. ಅಂಚನೆ ಈ ರೋಡ್ಗೂ ನಿಕ್ಲ ಬೇಡಿಕೆ ಅನುಸಾರ ಈ ರೋಡು ಪಟ್ಟಣ ಪಂಚಾಯತ್ ನಿಧಿ ದೀತುಂಗಲ್ಲ ನಿಕ್ಲ ಸಹಕಾರ ಉಲ್ಲ ಇಜ್ಜಾಂದನ ಕೆಲಸ ನಿಕ್ಲು ಮಾಡ್ತಾರೆ. ದಯಪಡ್ದಾರ ಊರೆಲ್ಲ ಅರ್ಜೆಂಟ್ ಒಂಜಿ ನಾವು ದಿನ ನಾಗ ಪೋಲಿ ಅದು ಕೇಂದ್ರ ನಾಲ್ಕು ಎಂಗೆಲ್ಲ ಮುಲ್ಪದು ಎಂಕ ಏರ್ನಲ್ಲ ಒಂಜಿ ಫೋನ್ ಬೈಜಿ ದಯಪಡ್ಡ ಕೇಂದ್ರ ಪೋಲಿ ಒಂದು ಕೇಂದ್ರ ಪಂಚಾಯತ್ ಬೈಜಿ ಎಂತಾಗ ನಿಕ್ಲ ಸಹಕಾರನು
ಧನ್ಯವಾದ ಕೋರೊಂದು ಎನ್ನ ಪಾತ್ರ ಸರ್. ಪರಿಸರದ ಪ್ರಮುಖರು ಅಪ್ಪುಣ್ಯ ಉದ್ಯಾವರ, ಪುಂಡಲಿಕಾಕ್ಷ ಗಟ್ಟಿ, ಶ್ರೀಮತಿ ಸಾಯಿ ಗೀತಾ, ಶ್ರೀಮತಿ ಶೋಭಾ ಸುರೇಶ್, ಶ್ರೀಮತಿ ಸುನೀತಾ, ವಸಂತ್ ರೈ, ರಮೇಶ್, ನಾರಾಯಣ್, ನವೀನಾಚಾರ್ಯ, ಪ್ರಕಾಶ್ ಎಂಜಿ, ಸುರೇಶ್ ಇಂಚಿತಿ ಪ್ರಮುಖರು ಈ ಪರ್ತು ಒಟ್ಟಿಗೆ ಇತ್ತೇರು. ಜಯಂತ್ ಸಂಕೊಳಿಗೆ ಎದುಕೊಂದು ಸುಧಾರಿಕೆ ಮಲ್ತೇರು.